ಸ್ವಸ್ಥ ಸಮಾಜಕ್ಕೆ ಸುಸಂಸ್ಕೃತ ಮಕ್ಕಳು ಎಂಬ ಧ್ಯೇಯ ವಾಕ್ಯದೊಂದಿಗೆ ಕೋಟೆಕಾರ್ ಮತ್ತು ತಲಪಾಡಿ ಸರ್ಕಲ್ ಸಂಘಟನೆಗಳ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡ ಮಾದಕ ವಸ್ತುಗಳ ವಿರುದ್ಧ ಜನಜಾಗೃತಿ ಅಭಿಯಾನ ಕಾರ್ಯಕ್ರಮದ ಪ್ರಯುಕ್ತ ಬೃಹತ್ ವಾಹನ ಜಾಥಾ ನಡೆಯಿತು. ಉಚ್ಚಿಲ ದರ್ಗಾ ಜಿಯಾರತ್ ನಂತರ ಉಚ್ಚಿಲ ಮುದರ್ರಿಸ್ ಇಬ್ರಾಹಿಂ ಫೈಜಿ ಉಸ್ತಾದರು ಜಾಥಾ ನಾಯಕ ಬಶೀರ್ ಅನ್ಸಾನಿ ಉಸ್ತಾದರಿಗೆ SYS ಧ್ವಜ ನೀಡುವ ಮೂಲಕ ವಾಹನ ಜಾಥಾಕ್ಕೆ ಚಾಲನೆ ನೀಡಿದರು. ಸುನ್ನಿ ಯೋಜನಾ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ KM ಅಬೂಬಕರ್ ಸಿದ್ದಿಕ್ KC ರೋಡ್ನಲ್ಲಿ ನಡೆದ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಸರ್ಕಾರಗಳು ಜನರ ಏಳಿಗೆಗಾಗಿ ಎಷ್ಟೇ ಯೋಜನೆಗಳನ್ನು ಹಮ್ಮಿಕೊಂಡರೂ ದೇಶ ಇನ್ನೂ ಹಿಂದುಳಿದ ದೇಶಗಳ ಪಟ್ಟಿಯಲ್ಲೇ ಉಳಿಯಲು ಮುಖ್ಯ ಕಾರಣ ಮದ್ಯ ಮಾದಕಗಳು. ಕರ್ನಾಟಕ ಸರ್ಕಾರವು 5 ಗ್ಯಾರಂಟಿಗಳ ಮೂಲಕ ಜನಪ್ರಿಯ ಯೋಜನೆಗಳನ್ನು ಜಾರಿಗೊಳಿಸಿರುವುದು ಅಭಿನಂದನಾರ್ಹ. ಆದರೆ ಇದರ ಪ್ರಯೋಜನ ಪೂರ್ಣವಾಗಿ ಲಭಿಸಬೇಕಾದರೆ ಮದ್ಯವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ಮದ್ಯ ಮುಕ್ತ ಕರ್ನಾಟಕದ ಗ್ಯಾರಂಟಿಯನ್ನು ನೀಡಲು ಸರ್ಕಾರ ಸಿದ್ಧವಾಗಬೇಕು ಎಂದು ಹೇಳಿದರು. SYS ಮುಖಂಡ ಬಶೀರ್ ಅನ್ಸಾನಿ ತೋಡಾರ್, ಕನ್ವೀನರ್ AH ಸಿರಾಜ್, SJU, SJM, SMAK, KMJ, SYS, SSF ನೇತಾರರು ಹಾಗೂ ಕಾರ್ಯಕರ್ತರು ಮತ್ತು ಸ್ಥಳೀಯ ಮಸೀದಿಗ ಆಡಳಿತ ಸಮಿತಿ ನೇತಾರರು ಭಾಗವಹಿಸಿದರು. 14 ಮೊಹಲ್ಲಾಗಳಲ್ಲಿ ಸುಮಾರು 4,000ದಷ್ಟು ಮನೆಗಳಿಗೆ ಕರಪತ್ರ ವಿತರಣೆ ಯೂನಿಟ್, ಕನ್ವೆನ್ಷನ್, ಮಹಿಳಾ ಸೆಮಿನಾರ್, ಲೀಡರ್ಸ್ ಮೀಟ್ ಮುಂತಾದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ದ್ರವ್ಯ ಸೇವಿಸುವಂತಹ ಕಾಯಿಲೆಯಾಗಿದೆ ಎಂಬುದನ್ನು ಹೇಳಿಕೊಳ್ಳಬೇಕಂತ ತಫರ ಮಾಡತಕ್ಕಂಥ ಅರೇಬಿಯನ್ ಸಮುದಾಯದಲ್ಲಿ ಪ್ರವಾದಿ ಪೈಗಂಬರ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅತ್ಯಂತ ಸುಂದರವಾದ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಾವು ನಮ್ಮೆಲ್ಲ ಪ್ರಾಂತ್ಯಗಳಲ್ಲೂ ಗ್ರಾಮ ಕೇಂದ್ರಗಳಲ್ಲೂ ಸುಸಂಸ್ಕೃತಿಲ್ಲ. ಆದ್ದರಿಂದ ನಾವು ನಮ್ಮ ಮಕ್ಕಳನ್ನ ಸರಿಪಡಿಸಬೇಕಾದಂತಹ ಅನಿವಾರ್ಯತೆ ಇದೆ. ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಮಾಡಿದಲ್ಲಿ ಮಾತ್ರ ಅಂತಹ ಒಂದು ಸಮುದಾಯ ಜನರು ಯಾವತ್ತೂ ಶ್ರೀಮಂತರಾಗಬೇಕಾಗಿತ್ತು. ಆದರೆ ಆ ಹಣ ಇವತ್ತು ಶರಾಬು ಅಂಗಡಿಗಳಿಗೆ ಹೋಗ್ತಾ ಇದೆ. ಹಾಗಾಗಿ ಇನ್ನೂ ಕೂಡ ಹಿಂದೆ ನಾವಿಲ್ಲಿ ಹೇಳ್ತಾ ಇದ್ದೇವೆ, ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಅದಕ್ಕಿಂತ ಮುಖ್ಯವಾದ ಒಂದು ಗ್ಯಾರಂಟಿಯನ್ನು ಕೊಡಬೇಕು. ಅದು ಯಾವುದು ಅಂತ ಹೇಳಿದರೆ ಮದ್ಯಮುಕ್ತ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಮದ್ಯಪಾನವನ್ನು ನಿಷೇಧ ಮಾಡಿ ಖಂಡಿತ ಈ ನಾಡು ಅಭಿವೃದ್ಧಿಯಾಗ್ತದೆ. ಸರ್ಕಾರಕ್ಕೆ ಏನೋ ಲಾಭ ಇದೆ, ಅಬಕಾರಿ ಇಲಾಖೆಯ ಮೂಲಕ ಮದ್ಯಪಾನದಿಂದ ಸಾಕಷ್ಟು ಲಾಭ ಬರ್ತಾ ಇದೆ ಇರಬಹುದು. ಆದರೆ ಅದಕ್ಕಿಂತ 10 ಪಟ್ಟು ರೋಗಗಳು, 10 ಪಟ್ಟು ನಷ್ಟಗಳು ಅದರಿಂದ ಉಂಟಾಗುವುದು ನಾವು ಮರೆಯಲಿಕ್ಕೆ ಸಾಧ್ಯ. ಅವತ್ತು ಅರೇಬರಲ್ಲಿ ಮದ್ಯಪಾನ ಯಾವ ರೀತಿ ನುಸುಳಿಕೊಂಡಿತ್ತು ಅಂತ ಕೇಳಿದ್ರೆ, ಸಹೋದರರೇ, ಒಬ್ಬಾತ ಅಂತ್ಯವಾಗಿ ಮರಣ ಹೊಂದುವ ವೇಳೆಯಲ್ಲೂ 1 ಹನಿ ಮದ್ಯವನ್ನ ಸೇವಿಸಿಕೊಂಡು ಅವನು ಸಾಯುವಂತಹ ಪರಿಪಾಠ ಅರಬ್ಬರಡೆಯಲ್ಲಿತ್ತು. ಅಂತಹ ಅಂಧಕಾರದ ಯುಗದಲ್ಲಿ ಮದ್ಯವು ತನ್ನ ದೇಶಕ್ಕೂ ನಾಶವಾಗಿದೆ. ನೀವದನ್ನು ವರ್ಜಿಸಿರಿ ಎಂಬ ಅತ್ಯಂತ ದೊಡ್ಡ ಸಂದೇಶವನ್ನು ಪ್ರವಾದಿ ಪೈಗಂಬರ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾರುವ ಮೂಲಕ 14 ಶತಮಾನಗಳ ಹಿಂದೆ ಅರೇಬಿಯಾದಲ್ಲಿ ಬದಲಾವಣೆಯ ಪರ್ವ ಪ್ರಾರಂಭ ಮಾಡಿದ್ದರೆ, ಇವತ್ತು ಕೂಡ ಮುಸ್ಲಿಂ ಜನಾಂಗ ಅತ್ಯಂತ ಎಚ್ಚರಿಕೆಯಿಂದ ಇದನ್ನು ಅನುಷ್ಠಾನ ಮಾಡಿಕೊಂಡು ಬರ್ತಾ ಇದೆ. ಇವತ್ತು ಕೂಡ ಪ್ರತಿಯೊಬ್ಬ ಇಸ್ಲಾಮಿನ ವಿಶ್ವಾಸಿಗೆ ಮದ್ಯಪಾನ ಮಾಡುವುದು ನಿಷೇಧವಾಗಿದೆ, ಹರಾಮಾಗಿದೆ. ಆದ್ದರಿಂದ ಮಾತನ್ನ ಕೇಳಿಸ್ತಕ್ಕಂಥ ಸರ್ವಧರ್ಮ ಬಾಂಧವರಲ್ಲಿ ಇವತ್ತು ಹೇಳ್ತಾ ಇರುವುದು, ನಾವು ಈ ಕ್ಯಾಂಪ್ ಮೂಲಕ, ಜನಜಾಗೃತಿ ಶಿಬಿರಗಳ ಮೂಲಕ, ವಾಹನ ಜಾಥಾಗಳ ಮೂಲಕ ನಾವು ಕೊಡುವ ಸಂದೇಶ ಒಂದೇ: ನಮ್ಮ ಮಕ್ಕಳು ಹಾಳಾಗ್ತಾ ಇದ್ದಾರೆ, ನಮ್ಮ ಮಕ್ಕಳು ಬೀದಿಗಳಲ್ಲಿ ಅಂಡಳಿತಾ ಇದ್ದಾರೆ. ಅವರು ಕಟ್ಟೆಗಳಲ್ಲಿ ಕುಳಿತುಕೊಳ್ಳಬೇಕಾದವರಲ್ಲ, ಅವರು ಕಟ್ಟೆಗಳಲ್ಲೂ ಮೋರಿಗಳಲ್ಲೂ ಕೂತು ಅಂಡಳೆಯಬೇಕಾದವರಲ್ಲ, ಅವರು ಸ್ವಾಸ್ಥ್ಯವಾದ ಸಮಾಜ ನಿರ್ಮಾಣ ಮಾಡಬೇಕಾದವರು.